ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇನ್ನೊಂದು ರೆಸಿಪಿ ತಯಾರಾಗುತ್ತೆ, ಒಂದು ಸ್ವೀಟ್ ಅಲ್ಲೇ ರೆಸ್ಟ್ ಆಗ್ತಾ ಇದೆ. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ? ಈಗ ನಂದಿನಿ ಅವರದ್ದು ಒಂದು ಪನ್ನೀರ್ ಯೂಸ್ ಮಾಡಿ ಒಂದು ಸ್ಪೆಷಲ್ ಆಗಿ ನವರಾತ್ರಿಗೆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನೋದಿಲ್ಲ 9 ದಿವಸ. ಆದರೆ ನಾರ್ಮಲ್ ಮಾಡುವಾಗ ಬೇಡ ಕಾಣ್ತದೆ ಚಪಾತಿ ಒಟ್ಟಿಗೆ ಎಲ್ಲ. ಅದಕ್ಕೆ ಒಂದು ಅದು ಮಾಡಿದ ಒಂದು ಟಿಕ್ಕ ಮಸಾಲ ಹೇಗೆ ಮಾಡ್ಬೋದು ಅಂತ ಹೇಳಿ. ವಾವ್, ಸೂಪರ್. ಅದರಲ್ಲೂ ಕೂಡ ಪನ್ನೀರ್ ಟಿಕ್ಕ ಮಸಾಲಾನ? ಹೌದು. ಆಸಮ್. ಸೊ ಸ್ಟಾರ್ಟ್ ಮಾಡುವ? ಎಸ್ ಮೇಡಮ್. ಇದು ಈಗ ಪನ್ನೀರ್ ಕಟ್ ಮಾಡ್ಕೊಳ್ತೇನೆ ನಾನು. ಸೊ ನಂದಿನಿ ಪನ್ನೀರ್. ಸೊ KC ಅವರ ಶುದ್ಧ ಹಸುವಿನ ತುಪ್ಪ ಹೇಗಿದೆಯೋ ಹಾಗೆಯೇ ನಂದಿನಿ ಅವರ ಪನ್ನೀರ್ ಕೂಡ. ಇದನ್ನು ಹೀಗೆ ಮಾಡಿಕೊಂಡ್ರೆ ಸ್ವಲ್ಪ ಮಸಾಲೆ ಒಳ್ಳೆದಾಗ್ತದೆ ಅದಕ್ಕೆ. ಸೊ ಸ್ವಲ್ಪ ದೊಡ್ಡ ದೊಡ್ಡ ಕ್ಯೂಬ್ಸ್ ಅಲ್ಲಿ ಬೇಕು. ಹೌದು, ಚಿಕ್ಕ ಚಿಕ್ಕ ಕ್ಯೂಬ್ಸ್ ಬೇಕು ಅಂತ ಹೇಳಿದ್ರೆ ನಂದಿನಿ ಅವರದೇ ಪನ್ನೀರ್ ಕ್ಯೂಬ್ ಸಿಗ್ತದೆ. ಹೌದೌದು. ಇದು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ರೆ ದೊಡ್ಡದು ಬೇಕು. ಒಳ್ಳೆದ ಟಿಕ್ಕ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಕಾಗುತ್ತೆ. ನನಗೆ ಒಂದು ಬೌಲ್ ಕೊಡಿ ಮಿಕ್ಸಿಂಗಿಗೆ. ಇದು ಕಡಲೆ ಹಿಟ್ಟು ಉಂಟಲ್ಲ, ಇದು ಹುರಿದು ಪುಡಿ ಮಾಡಿದ್ದು ಕಡಲೆ ಹಿಟ್ಟಿದ್ದು. ಇದನ್ನು 1-2 ಸ್ಪೂನ್ ಹಾಕ್ಕೊಳ್ಬೇಕು ಇದಕ್ಕೆ. ಮೊಸರು 1 ಸ್ಪೂನ್ ಅಷ್ಟು, ಅಂದರೆ ಹುಳಿ ಜಾಸ್ತಿ ಇರಬಾರ್ದು. ಇದು ಮೆಣಸಿನ ಹುಡಿ, ಚಿಲ್ಲಿ ಪೌಡರ್, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಟಿಕ್ಕಾ ಮಸಾಲ ಸ್ವಲ್ಪ ಖಾರ ಖಾರ. ಹೌದು. ಮತ್ತು ಇದು ಸ್ವಲ್ಪ ಗರಂ ಮಸಾಲ. ಅಂದರೆ ಇದಕ್ಕೆ ಸ್ವಲ್ಪ ನಾನು ಅಂದರೆ ಮನೆಯಲ್ಲೇ ಮಾಡಿದ್ರಿಂದ ಇದರಲ್ಲಿ ಇದು ಮಿಕ್ಸ್ ಮಾಡಿಕೊಂಡಿದ್ದೇನೆ. ಎಂಥ ಬೇರೆ ಮಸಾಲೆಗಳೆಲ್ಲ ಉಂಟಲ್ಲ, ಹಾಗಾಗಿ ಸ್ವಲ್ಪ ಹಾಕಿದೆ. ಇದು 1 ಸ್ಪೂನ್ ಬೆಣ್ಣೆ ಹಾಕಿದೆ. ಮತ್ತು ಇದು ಕೊತ್ತಂಬರಿ ಜೀರಾ ಪೌಡರ್, ಇದು ಸಹ ಮನೆಯಲ್ಲೇ ಮಾಡಿದ್ದು ನಾನು. ಸೊ ನೀವು ಪೌಡರ್ಸ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಹೌದು. ಸೊ ಇನ್ನೂ ಸುಲಭ ಆಗಬೇಕು ಅಂತ ಹೇಳಿದ್ರೆ ನಾನಾ ಮಸಾಲ ಅವರ ನಿಮಗೆ ಎಲ್ಲ ಮಸಾಲ ಸಿಗುತ್ತೆ ಅದರಲ್ಲೂ ಕೂಡ. ಸೊ ಈ ನಾನಾ ಕುಂದಾಪುರ ಚಿಕನ್ ಮಸಾಲ ನೀವು ಯಾವುದೇ ರೆಸಿಪಿಗೆ ಹಾಕಿ ನಿಮಗೆ ಈಸಿಯಾಗಿ ಅಡುಗೆ ಜಟ್ಪಟ್ಟಾಗಿ ಕೂಡ ಆಗುತ್ತೆ. ಬಿಕಾಸ್ ಎಲ್ಲ ಅಡುಗೆಗೂ ಕೂಡ ಇದು ಸೂಕ್ತವಾಗಿರುವಂಥದ್ದು. ಇದು ಒಳ್ಳೆದಾಗ್ತದೆ. ನಾನು ಸಹ ಯೂಸ್ ಮಾಡ್ತೇನೆ ಇದನ್ನು. ನಮ್ಮ ಕಸಿನ್ಸಿಗೆಲ್ಲ ನನಗೆ ಲಾಸ್ಟ್ ಟೈಮ್ ಇಲ್ಲಿ ಕೊಟ್ಟಿದ್ದ ಅವರಿಗೆಲ್ಲ ಕೊಟ್ಟು ಈಗ ಅವರೆಲ್ಲ ಅದರದ್ದು ಫ್ಯಾನ್ ಆಗಿದ್ದಾರೆ. ಆದರೆ ನಾನಂದರೆ ಅದಕ್ಕೆ ಬೆಳ್ಳುಳ್ಳಿ ನೀರುಳ್ಳಿ ಏನಾದರೂ ಹಾಕಬಾರ್ದಲ್ಲ, ಅದಕ್ಕೋಸ್ಕರ ಈಗ ಮನೆಯಲ್ಲೇ ಮಾಡಿ. ಇದು ಮತ್ತೆ ಈಗ ಕಸೂರಿ ಮೇಥಿ ಸ್ವಲ್ಪ, ಉಪ್ಪು ನೋಡಿಕೊಂಡು ಮತ್ತೆ ಬೇಕಾದರೆ ಮತ್ತೆ ಮಸಾಲೆಗೆ ಕೂಡ ಹಾಕ್ಲಿಕ್ಕೆ ಉಂಟಲ್ಲ, ಇದಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೀಗ ಕೈ ರುಚಿ, ನಮ್ಮ ಸವಿರುಚಿಯಲ್ಲಿ ನಮ್ಮ ಕೈ ರುಚಿ. ಇದನ್ನೆಲ್ಲ ಈಗ ಇದರಲ್ಲಿ ಅದರೊಟ್ಟಿಗೆ ಇದು ಸಹ ಟೊಮೆಟೊ, ಕ್ಯಾಪ್ಸಿಕಮ್, ಇದು 2 ಕಲರ್ದು ಕ್ಯಾಪ್ಸಿಕಮ್ ಇಟ್ಟಿದ್ದೇನೆ. ಮತ್ತು ಟೊಮೆಟೊ ಕ್ಯೂಬ್ ಮಾಡಿ ಇಟ್ಟಿದ್ದೇನೆ. ಒಂದು ತವಾ ಇದು ಇಡಿ, ಬಾಣಲೆ ಇಡಿ, ಅದರಲ್ಲಿ ಬಿಸಿ ಮಾಡಿ. ಸ್ವಲ್ಪ ನೀರು ಹಾಕ್ಬೋದಾ ಇಡಿ? ಸ್ವಲ್ಪ ಸಾಕು. ಈಗ ಇದನ್ನು ಹೀಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು 20 ಮಿನಿಟ್ಸ್ ಇಟ್ಕೊಳ್ಬೇಕು. 20 ಮಿನಿಟ್ಸ್ ಇಟ್ಟರೆ ಒಳ್ಳೆಯದು. ಸೊ ತಕ್ಷಣ ಮಾಡಬೇಕು ಅಂತಿದ್ರು ಮಾಡ್ಕೊಳ್ಬೋದು. ಅದು ಎಳ್ಕೊಳ್ತದೆ, ಪನ್ನೀರೆಲ್ಲ ಬೇಗ ಇದಾಗ್ತದೆ. ಆವಾಗ ನಾನು ಒಂದು ಬೇರೆ ಮಸಾಲೆ ಒಂದು ಮಾಡಬೇಕಲ್ಲ ಇದಕ್ಕೆ, ಅದನ್ನು ರೆಡಿ ಮಾಡಿಕೊಳ್ಳುವ. ಇದು ಮ್ಯಾರಿನೇಟ್ ಆಗಲಿ, ಇದಕ್ಕೆ ಒಂದು ಮಸಾಲೆ ಒಂದು ರೆಡಿ ಮಾಡಿಕೊಳ್ಳುವ. ನನಗೆ ಒಂದು ಬಾಣಲೆ ಕೊಡಿ. ಇದಕ್ಕೀಗ ಬಟರ್ ಅಲ್ವಾ, ಸ್ವಲ್ಪ ಬಟರ್ ಜಾಸ್ತಿ, ಆದರೆ ಬರೇ ಬಟರ್ ಹಾಕಿದರೆ ಅದು ಮೆಲ್ಟ್ ಆದ್ರ ಮೇಲೆ ಗೀ ಆಗ್ತದೆ. ಅದಕ್ಕೆ ಸ್ವಲ್ಪ ಆಯಿಲ್ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಹಾಕೋದು. ಇದು ಮತ್ತೆ ಯೂಸ್ ಮಾಡ್ಲಿಕ್ಕೆ ಉಂಟು ಬಟರು. ಈಗ ಇದೊಂದು ಸ್ವಲ್ಪ ಮಸಾಲೆ ಸ್ವಲ್ಪ ತೊಂದರೆ ಇಲ್ಲ, ಅಡ್ಡಿಲ್ಲ. ಹೆಚ್ಚಿಗೆ ಆದರೂ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಇದಕ್ಕೀಗ ನೀರುಳ್ಳಿ ಬೆಳ್ಳುಳ್ಳಿ ಅಂತ ಇಲ್ಲಲ್ಲ, ಇದರದ್ದೇ ಮಸಾಲೆ ಅದಕ್ಕೆ ಆಗುವ ಹಾಗೆ ಮಾಡ್ಕೊಳ್ಬೇಕು. ಕಾಜು ಹಾಕ್ಕೊಳ್ತೇವೆ, ಪೇಸ್ಟ್ ಮಾಡಿದ್ರೆ ಅದು ಸ್ವಲ್ಪ ಗ್ರೇವಿ ಟೈಪ್ ಬರ್ತದಲ್ಲ. ಇದು ಬಿಸಿ ಆಯಿತು.
ಇದು ನೆನೆಸಿರುವಂತ ಗೋಡಂಬಿಯ ಇಲ್ಲ ಇಲ್ಲ, ನಾನು ನೆನೆಸ್ಕೊಳ್ಳಿಲ್ಲ, ಅಂದರೆ ಅದು ಹುರಿಲಿಕ್ಕೆ ಒಳ್ಳೆಯದಾಗೋದಿಲ್ಲ, ಹಸಿ ವಾಸನೆ ಬರ್ತದೆ, ಲೇಟ್ ಆಗ್ತದೆ ಮತ್ತೆ. ಇದು ನಾವು ಹೀಗೆ ಹುರಿದು ಮತ್ತೆ ಪೇಸ್ಟ್ ಮಾಡಿಕೊಂಡ್ರೆ ಅದು ಹಸಿ ವಾಸನೆ ಇರುವುದಿಲ್ಲ, ಬೇಗ ಆಗ್ತದೆ. ಪೇಸ್ಟ್ ಮಾಡಿ ಸಹ ಹಾಕೊಳ್ಬೋದು, ಅಂದರೆ ಸ್ವಲ್ಪ ಹೊತ್ತು ಹುರಿಬೇಕಾಗ್ತದೆ ಅದನ್ನು, ಅದು ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ. ಕೆಲವರು ಅದೇ ನೆನೆಸಿ ಡೈರೆಕ್ಟ್ ಆಗಿ ಗ್ರೈಂಡಿಂಗ್ ಹಾಕೊಳ್ತಾರೆ, ಅವಾಗ ಹಸಿ ಸ್ಮೆಲ್ ಬರುತ್ತೆ, ಮತ್ತೆ ಲೇಟ್ ಆಗ್ತದೆ ಕೆಲಸ. ಆದಷ್ಟು ನಾವು ಬೇಗ ಆಗೋದೇ. ಹಬ್ಬದ ಟೈಮಲ್ಲಿ ದೇವಸ್ಥಾನಕ್ಕೆ ಸಹ ಹೋಗ್ಲಿಕ್ಕೆ ಇರ್ತದೆ, ಬಂದವರೊಟ್ಟಿಗೆ ಮಾತಾಡಲಿಕ್ಕೆ ಇರ್ತದೆ, ಆವಾಗ ಕೆಲಸ ಹೇಗೆ ಸುಲಭ ಆಗೋದು ಅಂತೇಳಿ ನೋಡೋದು. ಇದು ಇಷ್ಟ ಆಗಿ ಬರುವಾಗ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಲರ್ ಸ್ವಲ್ಪ ಚೇಂಜ್ ಆಯ್ತಲ್ಲ, ಇದು ಟೊಮೆಟೊ ಹಾಕುವ ಈಗ ಇದಕ್ಕೆ. ಎಷ್ಟು ಬೇಕಾಗ್ತದೆ ಒಂದು ಸಾಧಾರಣ ಒಂದು ಗ್ರೇವಿ ಮಾಡಬೇಕು ಅಂತ ಹೇಳಿದರೆ ಒಂದು ಸಾಧಾರಣ ಎಷ್ಟು ಟೊಮ್ಯಾಟೋಸ್ ಬೇಕಾಗುತ್ತೆ? ಯಾವುದು ಟೊಮೆಟೊ ಸಹ ಒಂದು ಮೂರು ಟೊಮೆಟೊ, ಒಂದು 4 ಜನಕ್ಕೆ ಮಾಡುವಷ್ಟಾದರೆ, ಈಗ ನಾನು ಪನ್ನೀರ್ ಇಟ್ಟಿದ್ದೇನಲ್ಲ ಅದಕ್ಕೆ ಒಂದು 3 ಟೊಮೆಟೊ ಸಾಕಾಗ್ತದೆ. ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಹೆಚ್ಚು ಸಹ ಇದು ಮಾಡಬೇಕು ಅಂತಿಲ್ಲ, ಹುರಿಬೇಕು ಅಂತಿಲ್ಲ. ಜಾಸ್ತಿ ಹುರಿದ ಬಂದರೆ ಇದೆಲ್ಲ ಸ್ಕಿನ್ ಬಿಡ್ತದೆ ಅದರದ್ದು. ಸ್ವಲ್ಪ ಬಾಡಿಸಿದ್ರೆ ಆಯಿತು, ಮತ್ತೆ ಪುನಃ ಬೇಕು ಅಂತಿಲ್ಲ, ಸಾಕು, ಇಷ್ಟಾದರೆ ಸಾಕಾಗ್ತದೆ. ಆಫ್ ಮಾಡೋದಾ? ಹಾಂ, ಇದೊಂದು ತೆಗ್ದೀಗ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂದರೆ ಮಶ್ರೂಮ್ ಉಂಟಲ್ಲ, ನಾನು ಮತ್ತೆ ಸ್ವಲ್ಪ ಇದಕ್ಕೆ ಹಾಕ್ತೇನೆ, ನಾನು ಮ್ಯಾರಿನೇಷನಲ್ಲಿ ಸ್ವಲ್ಪ ಒಂದು 2 ಮಶ್ರೂಮ್ ಇದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಆವಾಗ ಗ್ರೇವಿ ನಿಮಗೆ ಟೇಸ್ಟ್ ಸಹ ಬರ್ತದೆ, ಸ್ವಲ್ಪ ಸಾಸ್ ಟೈಪಲ್ಲಿ, ಹೆಚ್ಚು ಸಹ ತಿಕ್ಕಾಗ್ತದೆ, ಮಸಾಲ ಸ್ವಲ್ಪ ಜಾಸ್ತಿ ಬರ್ತದೆ ನೀರುಳ್ಳಿಯ ಬದಲಿಗೆ. ನಾನು ಅದನ್ನೇ ಕೇಳಬೇಕು ಅಂತ ಇದ್ದೆ. ಸೊ ಈಗ ಅಂದ್ರೆ ಕ್ಯಾಶ್ಯೂ ಹಾಕಿದ್ರಿ, ಈಗ ಮಶ್ರೂಮ್ ಹಾಕಿದ್ರಿ, ಟೊಮೆಟೊ, ಅದೇ ಈರುಳ್ಳಿ ಹಾಕುವಾಗ ಸಹ ಇದನ್ನ ಹಾಕೊಳ್ಬಹುದಾ? ಈಗ ಯಾವಾಗ ನಾವು ಈರುಳ್ಳಿ ಎಲ್ಲ ಹಾಕ್ತೇವೆ ಹೌದು, ಅದು ಸಹ ನೀವು ಹಾಕಿದ್ರೆ ಅದು ಟೇಸ್ಟ್ ಒಳ್ಳೆ ಬರ್ತದೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಮಾಡಬೇಕು. ಇದಕ್ಕೆ ಈಗ ನಾವು ಹಾಕೋದು ಮಸಾಲೆ ಪೌಡರ್ ಉಂಟಲ್ಲ, ಈಗ ಬಿಸಿ ಇರುವಾಗಲೇ ಹಾಕಿದರೆ ಅದು ಸ್ವಲ್ಪ ಹುರಿದಾಗೆ ಆಗ್ತದೆ, ಹುರಿದಿದ್ದೇ ಮಸಾಲೆ ಅದು. ಸ್ವಲ್ಪ ಚಿಲ್ಲಿ ಪೌಡರು, ಇದು ಸ್ವಲ್ಪ ಗರಂ ಮಸಾಲೆ ಪೌಡರ್. ಇದೆಲ್ಲ ಆಫ್ ಮಾಡಿದ ನಂತರ ಹಾಕೊಳ್ಳೋದು? ಹಾಂ, ಆಫ್ ಮಾಡಿದ ನಂತರ ಹಾಕೊಳ್ಳೋದು. ಕೊರಿಯಾಂಡರ್ ಜೀರಾ ಪೌಡರು. ಇದನ್ನೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಮತ್ತೆ ಮಿಕ್ಸಿಯಲ್ಲಿ ಹಾಕಬೇಕು. ಓಕೆ, ಸೊ ಇಷ್ಟರಲ್ಲಿ ಇಷ್ಟೇ ಗ್ರೇವಿ, ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ಇಲ್ಲ? ಇಲ್ಲ ಇಲ್ಲ, ಸೊ ಇಷ್ಟೇ ಮಸಾಲ. ಹಾಂ, ಓ, ಸೊ ಎಲ್ಲವೂ ಕೂಡ ಸುಲಭದಲ್ಲಿ ಆಗುವಂಥದ್ದು, ಮನೆಯಲ್ಲೇ ಇರುವಂಥದ್ದು. ಈಗ ಇದನ್ನು ಒಂದು ಇದಕ್ಕೆ ಹಾಕಿ ಸ್ವಲ್ಪ ತಣ್ಣಗೆ ಆಗ್ತದಲ್ಲ. ಓಕೆ, ಪ್ಲೇಟಲ್ಲಿ. ಹಾಂ, ಈಗ ಇದೇ ಕಾವಲಿಯಲ್ಲಿ ನಾವು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಮಿಕ್ಸ್ ಮಾಡಿ ಹಾಕುವ. ಅಂದರೆ ಖಾಲಿ ಬೆಣ್ಣೆ ಹಾಕಿದರೆ ಅದು ತುಪ್ಪ ಆಗ್ತದಲ್ಲ ಬೇಗ, ಅದು ಬಿಸಿಗೆ. ತುಪ್ಪ ಸ್ವಲ್ಪ ಕರಗಿದ ಮೇಲೆ ನಾವೀಗ ಮ್ಯಾರಿನೇಷನ್ ಮಾಡಲಿಕ್ಕೆ ಇಟ್ಟಿದ್ದೇವಲ್ಲ, ಇದನ್ನು ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಇದೊಂದು ಸಹ ಇದಕ್ಕೆ ಹಾಕ್ತೇನೆ ಮಶ್ರೂಮನ್ನು. ಮಶ್ರೂಮ್ ಮೊದಲೇ ಹಾಕಿ ಇಟ್ಟರೆ ಸ್ವಲ್ಪ ನೀರು ಬಿಡುತ್ತೆ. ಹಾಂ, ಅದಕ್ಕೆ ಮತ್ತೆ ಮಾಡೋದು, ಅಂದರೆ ಇಲ್ಲಾದರೆ ಡ್ರೈ ಬರೋದಿಲ್ಲ, ಲೇಟ್ ಆಗ್ತದೆ. ಇದು ಬಿಸಿ ಆಯ್ತಲ್ಲ, ಈಗ ಇದನ್ನು ಹಾಕುವ. ಇದು ಪ್ಯಾನಲ್ಲಿ ಮಾಡ್ಕೊಳ್ಬೋದು, ನಾವು ಮತ್ತೆ ಒಂದೇ ಹಾಕ್ತೀವಲ್ಲ ಕೂಡ ಹಾಕಿ ಅದನ್ನ ರೋಸ್ಟ್ ಮಾಡಿ ಮಾಡ್ಬೋದು. ಅದರ ಒಂದು ಇದೆಲ್ಲ ಹಾಕಿಬಿಟ್ಟು ಹಾಗೆ ಸಹ ಮಾಡ್ಬೋದು. ಇದು ಈಗ ಆಗೋ ತನಕ ಇದೊಂದು ಮಸಾಲೆ ನನಗೆ ಪೇಸ್ಟ್ ಮಾಡಿ ಕೊಡಿ. ಸೊ ನೀರೇನಾದರೂ ಹಾಕಬೇಕಾ ಅದಕ್ಕೆ? ಬೇಡ ಬೇಡ, ಅದು ನೀರು ಬಿಡ್ತದೆ, ಬೇಕಾದರೆ ಮತ್ತೆ ತಿರುಗಿದ್ರೆ, ಮಿಕ್ಸಿ ತಿರುಗಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ಟೊಮೆಟೊ ಹಾಕಿದ್ದೇವಲ್ಲ ಅದರದ್ದು ನೀರು ಬಿಡ್ತದೆ, ಮತ್ತೆ ಆಗದಿದ್ರೆ ಮತ್ತೆ ಹಾಕಿದ್ದೇವೆ. ಫೈನ್ ಪೇಸ್ಟ್ ಅಲ್ಲ? ಹಾಂ, ಫೈನ್ ಪೇಸ್ಟ್. ಹಾಂ, ಸಾಕು. ಇದು ಸ್ವಲ್ಪ ರೋಸ್ಟ್ ಆದರೆ, ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು.
ಅಂದರೆ ಅಂಥದ್ದೇನು ಬೇಯದೇ ಇರುವಂಥದ್ದೆಲ್ಲ ಇಲ್ಲ, ಬೇಗ ಬೇಯುವಂಥದ್ದೇ ಇದೆ. ಸ್ವಲ್ಪ ಸ್ವಲ್ಪ ಅಂದರೆ ಅದು ಆ ಕ್ರಂಚಿನೆಸ್ ಕೂಡ ಸಿಗಬೇಕು. ಅದೇ ಸೊ ನಾವು ಯೂಶಲಿ ರೆಸ್ಟೋರೆಂಟ್ಗೆ ಹೋದಾಗ ಈ ಪನೀರ್ ಟಿಕ್ಕಾ ಮಸಾಲ ಅದರಲ್ಲಿ ಆ ಕ್ಯಾಪ್ಸಿಕಮ್ ಕೂಡ ತುಂಬ ಬೆಂದಿರೋದಿಲ್ಲ, ಕ್ರಿಸ್ಪಿನೆಸ್ ಇರುತ್ತೆ. ಸೊ ಅದೇ ರೀತಿ ಬೇಕು ಅಲ್ಲ? ಹಾಂ, ಓಕೆ. ಹೆಚ್ಚು ಇದು ಮಾಡೋದು ಬೇಡ. ಮತ್ತು ಮಸಾಲೆ ಒಟ್ಟಿಗೆ ಸ್ವಲ್ಪ ಬೇಯಿಸುವಾಗ ಅದು ಸ್ವಲ್ಪ ಬೇಯ್ತದೆ ಇನ್ನು, ಹಾಗಾಗಿ ಇದು ಸಾಕು, ಇಷ್ಟಾದರೆ ಸಾಕು. ತೆಗೆಯುವುದಾ? ಇದಕ್ಕೆ ಅದಕ್ಕೆ ಹಾಂ. ನೆಕ್ಸ್ಟ್ ಇನ್ನು ಇದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಾ? ಹಾಂ, ಇದರಲ್ಲೇ ಕಂಟಿನ್ಯೂ ಮಾಡೋದು. ಹಾಂ, ಇದರಲ್ಲಿ ಈಗ ಪುನಃ ಒಮ್ಮೆ ಇದು ಹಾಕುವ ಬೆಣ್ಣೆ, ಮತ್ತು ಇದು ಸ್ವಲ್ಪ ರಿಚ್ ಫುಡ್, ಇದು ವೆರಿ ರಿಚ್ ಫುಡ್. ಮೂರು ಸರಿ ಬೆಣ್ಣೆ ಹಾಕಿದ್ರೆ ಬಟರ್ ಮಸಾಲ ಹೇಳುವಾಗ ಅದಕ್ಕೆ ಬಟರ್ ಬಿಡಲೇಬೇಕಲ್ಲ. ನೀವು ಬೇಕಾದರೆ ಕಡಿಮೆ ಕಾನ್ಷಿಯಸ್ ಇರೋರು ಸ್ವಲ್ಪ ಹೆಲ್ತ್ ಕಡಿಮೆ ಮಾಡ್ಕೊಳ್ಬೋದು. ಆದರೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಇದು ಫೀಲ್ ಬರಬೇಕು ಅಂದರೆ ಅಪರೂಪಕ್ಕೊಮ್ಮೆ ತಿನ್ನುವಂಥದ್ದು. ಹೌದು, ಅದಕ್ಕೆ ಯಾವಾಗಲೂ ರೆಸ್ಟೋರೆಂಟ್ಗೆ ಹೋದರೆ ಅಪರೂಪಕ್ಕೊಮ್ಮೆ ನಾವು ಇದು ಆರ್ಡರ್ ಮಾಡಬೇಕು. ಈಗ ಇದನ್ನು ಇದಕ್ಕೆ ಹಾಕೊಳ್ಳುವ, ಪೇಸ್ಟ್ ಮಾಡಿದ್ದನ್ನು. ಅದಕ್ಕೆ ಹೇಳ್ತಾರೆ ಮನೆಯಲ್ಲಿ, ನೀನು ಅಲ್ಲಿ ಹೋಟೆಲಲ್ಲಿ ಮಾಡಿದಾಗೆ ಆಗೋದಿಲ್ಲ. ಯಾಕೆ? ಅವರು ಅಷ್ಟು ಹಾಕ್ತಾರೆ ಅದಕ್ಕೆ, ಹಾಗಾಗಿ ನಮಗೆ ಅದು ಒಳ್ಳೇದು ಕಾಣ್ತದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ, ಎಷ್ಟು ಸಾಕ? ಹೇಗೆ? ಹಾಂ, ಇನ್ನೊಂದು ಸ್ವಲ್ಪ ಹಾಕಿ. ಇದು ಈಗ ಗ್ರೇವಿ ಸ್ವಲ್ಪ ಆಯಿಲ್ ಬಿಡಬೇಕು. ಹಾಕಿದ್ದು ಬಟರ್ ಕಾಣಬೇಕಲ್ಲ ಹೊರಗೆ, ಹಾಕಿದ್ದೇವೆ ಹೇಳಿ ಸ್ವಲ್ಪ ಕುದಿಸುವ. ಇದಕ್ಕೊಂದು ತೇಜ್ಪತ್ತ ಹಾಕುವ. ನಾವು ಬೇರೆ ಜಾಸ್ತಿ ಎಲ್ಲ ಅಂತ ಹಾಕಲಿಲ್ಲ, ಗರಂ ಮಸಾಲ ಎಲ್ಲ ಬರೀ ನೀವು ಪೌಡರ್ ಮಾಡಿದ್ದು ಅಷ್ಟೇ. ಅಂದರೆ ಸ್ಟ್ರಾಂಗ್ ಫ್ಲೇವರ್ ಇರುವಂಥದ್ದೇನು ಹಾಕಲಿಲ್ಲ, ಹಾಗಾಗಿ ಇದೊಂದು ಹಾಕುವ ಅಂತ. ಒಳ್ಳೆ ಬಾಯ್ಲ್ ಬರ್ತಾ ಇದೆಲ್ಲ. ಹಾಂ, ಇದು ಈಗ ಫ್ರೈ ಆಗಿದೆ. ಮತ್ತು ಇದು ಹಾಕುವಾಗ ಅದು ಆಯಿಲ್ ಎಲ್ಲ ಬಿಡ್ತದೆ. ಈಗ ನಾವು ಇದನ್ನು ಹಾಕುವ. ಓಕೆ. ಬೇಕಿದ್ರೆ ಸ್ವಲ್ಪ ತೆಳು ಮಾಡ್ಕೊಳ್ಬೋದು. ಹಾಂ, ಮಾಡ್ಕೊಳ್ಬೋದು. ಹಾಂ, ಆಸ್ ಇಟ್ ಈಸ್ ಇದು ತುಂಬ ಥಿಕ್ ಗ್ರೇವಿ. ಹೌದು, ಚಪಾತಿ ಒಟ್ಟಿಗೆ. ಬೇಕಾದರೆ ಇನ್ನೂ ಸ್ವಲ್ಪ ನೀವು ಹಾಕೊಳ್ಳಿ. ಇದು ಅಂದರೆ ಸ್ವಲ್ಪ ನೀರು ಅಡ್ಜಸ್ಟ್ ಮಾಡಿ ಹೇಳಿ, ಇದು ಅಷ್ಟೇ. ಬೇಕಾದರೆ ಹಾಕಿ, ಸ್ವಲ್ಪ ನೀರು ಹಾಕಬೇಕಾ? ಯೂಶಲಿ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಬರೀ ನಾವು ಸ್ವೀಟ್ ಅಂತಾನೆ ಅಲ್ಲ, ಸೊ ಈ ತರ ಖಾರ ಡಿಶಸ್ ಕೂಡ ಬೇಕಾಗ್ತದೆ. ಸೊ ಅದಕ್ಕೆ ಇದು ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ಹೊರಗಿದೆಲ್ಲ ತರ್ತಿರ್ಲಿಲ್ಲ. ನನ್ನಮ್ಮ ಎಲ್ಲ ಮನೆಯಲ್ಲೇ ಮಾಡಿಕೊಟ್ಟು ಆ ಡಬ್ಬದಲ್ಲಿ ಎಲ್ಲ ಸ್ಟಾಕ್ ಮಾಡೋದು. ಗೆಸ್ಟ್ಗಳು ಬರುವಾಗ ಎಲ್ಲ ಆ ಸೇಮಿಗೆ ತುಕ್ಕಡಿ ಅಂತ ಹೇಳ್ತೇವೆ ನಾವು, ಶಂಕರಪೊಳೆ ಅಂತಾರಲ್ಲ, ಅದು ಸ್ವೀಟ್ಸು ಅಂಥದ್ದೆಲ್ಲ ಸ್ಟಾಕ್ ಮಾಡಿ. ಇದು ರಜೆ ಎಲ್ಲ ಬಂತು ಅಂತ ಹೇಳಿದ್ರೆ ಮಕ್ಕಳಿಗೆ ರಜೆ ಇದ್ರೆ ಸಾಕು, ಇಂಥ ಕುರುಕುಲು ತಿಂಡಿಗಳು ಮನೆಯಲ್ಲಿ ರೆಡಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಏನಾದ್ರು ಕೇಳುವಾಗ ಅವಾಗ ಅಂತೂ ತಕ್ಷಣಕ್ಕೆ ಮಾಡಿ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದು ರೆಡಿ ಇದ್ರೆ ತೆಗೆದು ಹಾಕಿ ಪ್ಲೇಟಲ್ಲಿ ಹಾಕಿ ಕೊಡೋದು. ಸೊ ನೀವು ಹೇಳಿದಾಗೆ ಆಯಿಲ್ ಬಿಡ್ತಾ ಇದೆ. ಹೌದು. ಸೊ ಇದು ರೆಡಿನಾ? ಹಾಂ, ರೆಡಿ. ಆಫ್ ಮಾಡೋದಾ? ಹಾಂ, ಆಫ್ ಮಾಡಿ. ಎಸ್, ಒಳ್ಳೆ ಘಮ, ನೀರು ದೋಸೆ ಚೆನ್ನಾಗಿ ಬರ್ತಾ ಇದೆ. ನೀರು ದೋಸೆ ಸೇಮಿಗೆ ಒಟ್ಟಿಗೆ, ಚಪಾತಿ ದೋಸೆ ಒಟ್ಟಿಗೆ, ದೋಸೆ ಅದಕ್ಕೂ ಚೆನ್ನಾಗಿರುತ್ತೆ. ಹಾಂ, ಚೆನ್ನಾಗಿರುತ್ತೆ. ನನಗೆ ಅಂತೂ ಪ್ರಿಫರಬಲಿ ಒಂದು ರೋಟಿ ಚಪಾತಿ ಅದು ತುಂಬಾ ಚೆನ್ನಾಗಿರ್ಬೋದು. ಅಕ್ಕಿ ರೊಟ್ಟಿ ಒಟ್ಟಿಗೆ ಸೂಪರ್ ಆಗ್ತದೆ. ಓಕೆ ಓಕೆ, ಇದೊಂದು ಸರ್ವ್ ಮಾಡುವ. ಎಸ್ ಮೇಡಮ್, ಸರ್ವ್ ಮಾಡಿ. ಹಾಂ, ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಮೇಲೆ ಹಾಕಬೇಕು ಕೊನೆಯಲ್ಲಿ ಸರ್ವ್ ಮಾಡುವಾಗ. ಮತ್ತು ಅದು ಮಿಕ್ಸ್ ಆಗುವಾಗ ಸರಿ ಆಗ್ತದೆ. ನೀವು ಬೇಕಾದರೆ ಗ್ರೇವಿ ಜಾಸ್ತಿ ಬೇಕಾದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಬಟ್ ಇದು ತುಂಬಾ ತೀರಾ ತೆಳು ಗ್ರೇವಿನೂ ಆಗಬಾರ್ದು, ತಿಕ್ಕಾಗಿ ಇರಬೇಕು. ಹೌದು, ಇದು ರೆಡಿ ಆಗಿದೆ. ಆಗ ನಾವು ಮಾಡಿ ಸ್ವೀಟ್ ಮಾಡಿ ಒಂದು ಫ್ರಿಜ್ಜಲ್ಲಿ ಇಟ್ಟಿದ್ದೇವಲ್ಲ ಗಟ್ಟಿ ಆಗಲಿಕ್ಕೆ, ಅದನ್ನು ಸಹ ಮಾಡುವ. ಸೊ ಅದನ್ನು ಕೂಡ ಸರ್ವ್ ಮಾಡುವ. ಬಟ್ ಇದು ಕೊಡಿ. ಎಸ್, ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಬಿಸಿ ಆದಂಥ
ಪನ್ನೀರ್ ಟಿಕ್ಕಾ ಮಸಾಲ, ಬಿಸಿ ಬಿಸಿಯಾದಂಥ ಪನ್ನೀರ್ ಟಿಕ್ಕಾ ಮಸಾಲ. ಅದರಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲಿಲ್ಲ, ರೋಟಿ ನಾನ್ ಪರಾಟ ಜೊತೆಗೆ ಸೂಪರ್ ಆಗಿ ಹೊಂದ್ಕೊಂಡು ಹೋಗುತ್ತೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪನ್ನೀರ್ ಟಿಕ್ಕಾ ಮಸಾಲ ತಯಾರಿಸುವ ವಿಧಾನ. ಮೊದಲಿಗೆ 2 ರಿಂದ 3 ಚಮಚದಷ್ಟು ಹುರಿದ ಕಡಲೆ ಹಿಟ್ಟಿಗೆ 2 ಚಮಚದಷ್ಟು ಮೊಸರು, ಮೆಣಸಿನ ಪುಡಿ, 1 ಚಮಚ ಗರಂ ಮಸಾಲಾ ಪುಡಿ, 1 ಚಮಚದಷ್ಟು ಬೆಣ್ಣೆ, ಧನಿಯಾ ಜೀರಿಗೆ ಪುಡಿ 1 ಚಮಚ, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಪನ್ನೀರ್ ತುಂಡುಗಳು, ಕ್ಯಾಪ್ಸಿಕಮ್, ಟೊಮ್ಯಾಟೊ ಹೋಳುಗಳನ್ನ ಹಾಕಿ ಬೆರೆಸಿಕೊಳ್ಳಿ. 15 ರಿಂದ 20 ನಿಮಿಷ ನೆನೆಯಲು ಇಡಿ. ಆನಂತರ ಸ್ವಲ್ಪ ಬೆಣ್ಣೆ ಹಾಗೂ ಎಣ್ಣೆ ಹಾಕಿ ಬಿಸಿಯಾದ ನಂತರ ಗೋಡಂಬಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಹೆಚ್ಚಿದ ಟೊಮ್ಯಾಟೊ, ಮಶ್ರೂಮ್ ಹಾಕಿ ಬಾಡಿಸಿಕೊಳ್ಳಿ. ಬೆಂಕಿ ಆರಿಸಿದ ನಂತರ ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಧನಿಯಾ ಜೀರಿಗೆ ಪುಡಿ ಹಾಕಿ ಬೆರೆಸಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ಬೆಣ್ಣೆ ಹಾಗೂ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿದ ಪನ್ನೀರ್, ಮಶ್ರೂಮ್ ಹಾಕಿ ಬೆರೆಸಿಕೊಂಡು ಹುರಿದಿಟ್ಟುಕೊಳ್ಳಿ. ಆ ಬಳಿಕ ಸ್ವಲ್ಪ ಬೆಣ್ಣೆ ಬಿಸಿ ಮಾಡಿಕೊಂಡು ರುಬ್ಬಿದ ಮಸಾಲೆಯನ್ನ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಹುರಿದಿಟ್ಟ ಪನ್ನೀರ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಪನ್ನೀರ್ ಟಿಕ್ಕಾ ಮಸಾಲ ರೋಟಿ ಪರೋಟದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಬಿಸಿ ಬಿಸಿಯಾದಂತ ಒಂದಂತೂ ಪನ್ನೀರ್ ಟಿಕ್ಕಾ ಮಸಾಲ ತಯಾರಿ. ಇನ್ನೊಂದು ಸ್ವೀಟ್ ರೆಡಿಯಾಗಿದೆ. ಒಳ್ಳೆ, ನಾನು ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿ ಬರುತ್ತೆ ಅಂತ ನಾನು ಎನಿಸೇ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ, ನೀವು ಆಗಲೇ ಹೇಳಿದ್ರಿ ಕಡಿ ರೀತಿಯಲ್ಲಿ ಬರುತ್ತೆ ಅಂತ. ಮೆಲ್ಟ್ ಆಗುತ್ತೆ, ಅದೇ ಬೇಕು. ತುಂಬ ಚಾಕ್ಲೇಟ್ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿದರೆ ಚಾಕ್ಲೇಟ್ ಥರನೂ ಕೊಡ್ಬೋದು ಬಹುಶಃ ಮಕ್ಕಳಿಗೆ. ಸೊ ಟೇಸ್ಟ್ ನೋಡುವ. ಸೊ ಐ ಗೆಸ್ ಫಸ್ಟ್ ಸ್ವೀಟ್ ನೋಟಿಂದ ತಗೊಳ್ಳಿ ಮೇಡಮ್. ವೆರಿ ಟ್ರೂ. ತುಂಬ ಚೆನ್ನಾಗಿದೆ. ನಾ ಆಗಲೇ ಹೇಳಿದಾಗೆ ಮಕ್ಕಳಿಗೆ ಚಾಕ್ಲೇಟ್ ಅಂತ ಹೇಳ್ತಾರಲ್ಲ, ಅವರಿಗೆ ಇದು ಕೊಡೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ, ಸಿಂಪಲ್. ಇದಂತೂ ನೆಕ್ಸ್ಟ್ ಯಾವುದಾದ್ರೂ ಹಬ್ಬಕ್ಕಾದರೆ ನಾನು ಗ್ಯಾರಂಟಿ ಇದನ್ನು ಮಾಡ್ತೀನಿ. ಇನ್ನೇನು ಸ್ವಲ್ಪ ದಿನ ಬಿಟ್ಟರೆ ದೀಪಾವಳಿ ಬರುತ್ತೆ, ಅದಕ್ಕಂತೂ ಹೇಳಿ ಮಾಡಿಸಿದಂಥ ಒಂದು ಸ್ವೀಟ್ ರೆಸಿಪಿ. ಸೂಪರ್, ಆಸಮ್. ಸೊ ಇದು ಟೇಸ್ಟ್ ನೋಡುವ, ತಗೊಳ್ಳಿ. ಐ ಲವ್ ಕ್ಯಾಪ್ಸಿಕಮ್. ಸ್ಮೂತ್, ಸೂಪರ್, ಆಸಮ್, ಮೈಂಡ್ ಬ್ಲೋಯಿಂಗ್. ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಈರುಳ್ಳಿ ಇಲ್ಲ ಅಂತಾನೆ ಗೊತ್ತಾಗಲ್ಲ, ಯಾಕೆಂದ್ರೆ ಯೂಶ್ವಲಿ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಟೇಸ್ಟ್ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಮಾತ್ರ ಬರೋದು. ಇದಕ್ಕೆ ನಾರ್ತ್ ಇಂಡಿಯನ್ ಡಿಶಸ್ಸಿಗೆ ಅಂತ ಉಂಟು. ನಾವು ಇದು ನಮ್ಮ ಇದರಲ್ಲಿ ಸೌತ್ ಇಂಡಿಯಾದಲ್ಲಿ ಬರುವಾಗ ಈ ರೂಪ ಬಂದಿದೆ. ಅದಕ್ಕೆ ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ರೆಸ್ಟೋರೆಂಟ್ ಸ್ಟೈಲ್, ರೆಸ್ಟೋರೆಂಟ್ ಅವರೆಲ್ಲ ಕ್ರೀಮ್ ಎಲ್ಲ ಹಾಕ್ತಾರೆ. ಎಷ್ಟು ಸಿಂಪಲ್ ಅಲ್ಲಿ ಮಾಡಿದ್ರಿ, ತುಂಬ ಚೆನ್ನಾಗಿದೆ. ಸೂಪರ್, ಆಸಮ್, ಕ್ಲಾಸಿಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಖುಷಿ ಆಯಿತು ನನಗೆ, ಇಷ್ಟ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ತುಂಬ ಸಂತೋಷ. ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಇಷ್ಟೊಳ್ಳೆ ರೆಸಿಪಿ ಹೇಳ್ಕೊಡುವಾಗ ನಾವು ಹಾಗೆ ಕಳಿಸೋಕ್ಕಾಗತ್ತಾ? ಸಂತೋಷ ಆಯ್ತು. ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ, ಡಿಫ್ರೆಂಟ್ ಮಸಾಲಾಸ್ ಇದೆ. ಸೊ ನೀವು ಆಗಲೇ ಹೇಳಿದ್ರಿ ಒಳ್ಳೆದಾಗ್ತದೆ ಅದು. ಕೋರಿ ರೊಟ್ಟಿ ಇದು ಗ್ರೇವಿ ಮಾಡುವಾಗ, ಮತ್ತು ಇದು ಗೀ ರೋಸ್ಟ್ ಎಲ್ಲ ಮಾಡುವಾಗ, ಎಲ್ಲ ಸಹ ಸುಕ್ಕ ಮಾಡುವಾಗ ತುಂಬ ಒಳ್ಳೆಯದಾಗ್ತದೆ. ಇದು ನಾನು ಹೋದ ಸರಿ ತಗೊಂಡೋಗಿ ಕೊಟ್ಟೆ ಬಾಂಬೆ ಅವರ ಕಸಿನ್ಸಿಗೆ. ಈಗ ತುಂಬ ಆರ್ಡರ್ ಬಂದಿದೆ ನನಗೆ, ಅಲ್ಲಿಗೆ ಕಳಿಸಿ ಹೇಳಿ. ಸೂಪರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಅವರ ವತಿಯಿಂದ ಕೂಡ ಕಿರುಕಾಣಿಕೆ. ಹಾಗೇನೆ ಇಷ್ಟೆಲ್ಲ ಅಡುಗೆ ಮಾಡುವಾಗ ಸ್ವಲ್ಪ ಎಲ್ಲ ಬಟ್ಟೆ ಕೊಳೆ ಹಾಕುತ್ತೆ ಅಲ್ವಾ, ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ಶಶಿ ಅವರ ಸೋಪ್. ಸೊ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಶಶಿ ಇದ್ದಲ್ಲಿ ಕೊಳೆಯ ಮಾತಿಲ್ಲಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸೂಪರ್ ಆಗಿತ್ತು. ಈ 2 ಅಡುಗೆಗಳು ಕೂಡ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸೊ ನಿಮ್ಮ ಮನೆಯಲ್ಲೂ ಕೂಡ ಗೆಸ್ಟ್ ಇದ್ದಾರೆ ಅಂತ ಹೇಳಿದರೆ ಸೂಪರ್ ಆಗಿರುವಂಥ 2 ರೆಸಿಪಿ ತಯಾರಿಸಿದೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ
ಕರಾವಳಿ ಕರ್ನಾಟಕದ ನಾಡಿಮಿಡಿತ.